ನಮ್ಮ ಊರ ಕಡೆ ಕೊಂಕಣಿ ಮನೆಗಳಲ್ಲಿ ತುಂಬಾ ಫೇಮಸ್ ಮತ್ತು ಅವರ ಫಂಕ್ಷನ್ಗಳಲ್ಲೆಲ್ಲ ಮಾಡುವಂತಹ ಒಂದು ರುಚಿಯಾಗಿರುವಂತಹ ದಾಲ್ ತೋವೆನ ತುಂಬಾ ಸುಲಭವಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಮಿಸ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ದಾಲ್ ತೋವೆನ ಮಾಡಲಿಕ್ಕೆ 1 ಕಪ್ಪಷ್ಟು ತೊಗರಿ ಬೇಳೆನ ತಗೊಂಡಿದ್ದೇನೆ. ಒಂದು 5 ನಿಮಿಷದಷ್ಟು ಕಾಲ ನೀರಲ್ಲಿ ನೆನೆ ಹಾಕಿ ವಾಶ್ ಮಾಡ್ಕೊಂಡಿದ್ದೇನೆ. ಯಾಕೆ ನಾನು ನೀರಲ್ಲಿ ನೆನೆ ಹಾಕಿರೋದು ಅಂತಂದರೆ ತುಂಬ ಬೇಗ ಬೇಯುತ್ತೆ. ನೀವು ಹಾಗೆ ನೀರಲ್ಲಿ ನೆನೆ ಹಾಕದೆ ಬೇಕಾದರೆ ಡೈರೆಕ್ಟಾಗಿ ವಾಶ್ ಮಾಡಿಕೊಂಡು ಕೂಡ ಬೇಯಲಿಕ್ಕೆ ಇಡ್ಬೋದು. ಇದನ್ನ ಬೇಯಲಿಕ್ಕೆ ಒಂದು ಕುಕ್ಕರನ್ನು ತಗೊಂಡಿದ್ದೇನೆ. ನಾವು ಕುಕ್ಕರಲ್ಲೇ ಬೇಯಿಸೋಣ. ಪಾತ್ರೆಯಲ್ಲಿ ಬೇಯಿಸಿದ್ರೆ ತುಂಬ ಹೊತ್ತಾಗುತ್ತೆ. ಮತ್ತು ತೊಗರಿ ಬೇಳೆನ ನಾವು ಕುಕ್ಕರಲ್ಲಿ ಬೇಯಿಸೋದ್ರಿಂದ ತುಂಬ ಬೇಗ ಬೇಯುತ್ತೆ ಕೂಡ. ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ನಾನು ಅರಿಶಿನ ಪುಡಿ ಹಾಕೊಳ್ತಾ ಇದ್ದೇನೆ. ಒಳ್ಳೆ ಕಲರ್ ಬರುತ್ತೆ, ಚೆನ್ನಾಗೂ ಇರುತ್ತೆ ಫ್ಲೇವರ್. 1/4 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು, 2 ಹಸಿಮೆಣಸಿನಕಾಯಿನ ಈ ಥರ ಕಟ್ ಮಾಡ್ಕೊಂಡು ಹಾಕೋಬೇಕು. ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೋಬಹುದು, ಬಟ್ ದಾಲ್ ತೋವೆ ತುಂಬ ಖಾರ ಇರಲ್ಲ. 1.5 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡಿದ್ದೇನೆ. ಬೇಯಲಿಕ್ಕೆ ಇಡುವಾಗ ತುಪ್ಪ ಅಥವಾ ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಾಕೋಬಹುದು, ಬಟ್ ತುಪ್ಪ ಹಾಕಿದರೆ ದಾಲ್ ತೋವೆದು ಫ್ಲೇವರೇ ತುಂಬಾ ಚೆನ್ನಾಗಿ ಬರುತ್ತೆ, ಡಿಫ್ರೆಂಟಾಗಿ ಬರುತ್ತೆ. 1 ಕಪ್ ತೊಗರಿ ಬೇಳೆಗೆ 1.5 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಇದನ್ನ ಇವಾಗ ಬೇಯಲಿಕ್ಕೆ ಇಟ್ಬಿಡೋಣ. ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 3 ರಿಂದ 4 ವಿಷಲ್ ಆದರೂ ಹಾಕಿಸ್ಕೋಬೇಕು. ದಾಲ್ ಚೆನ್ನಾಗಿ ಬೇಯಬೇಕು. ಒಂದು 4-5 ವಿಷಲ್ ಹಾಕಿದೆ. ಸ್ಟವನ್ನು ಬಂದ್ ಮಾಡಿಬಿಟ್ಟು ಈ ಪ್ರೆಷರ್ ಹೋಗೋ ತನಕ ಬಿಟ್ಬಿಡೋಣ. ನೋಡಿ, ತುಂಬಾ ಚೆನ್ನಾಗಿ ದಾಲ್ ಬೆಂದಿದೆ. ಇದೊಂಚೂರು ನಾವಿವಾಗ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೀವೊಂದು ಸೌಟಲ್ಲಿ ಬೇಕಾದರೂ ಮಾಡ್ಬೋದು, ಅಥವಾ ಹ್ಯಾಂಡ್ ಮಿಕ್ಸರ್ ಇರುತ್ತಲ್ವ ಅದರಲ್ಲಿ ಬೇಕಾದರೂ ಈ ಥರ ಸ್ಮ್ಯಾಶ್ ಮಾಡ್ಕೋಬೋದು. ಬೆಂದರೆ ತುಂಬಾ ಬೇಗ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ನೋಡಿ, ತುಂಬಾ ಚೆನ್ನಾಗಿ ದಾಲ್ ಸ್ಮ್ಯಾಶ್ ಆಗಿದೆ. ಈಗ ಇದೊಂಚೂರು ದಪ್ಪ ಇದೆ. ಇದಕ್ಕಿಂತ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಬೋದು. ಅದೆಲ್ಲ ನಿಮಗೆ ದಪ್ಪನೇ ಬೇಕು ಅಂತಂದರೆ ಈ ಕನ್ಸಿಸ್ಟೆನ್ಸಿ ಸಾಕು. ನಾನೊಂದು 1/2 ಕಪ್ಪಷ್ಟು ನೀರನ್ನು ಮತ್ತೆ ಹಾಕ್ತಾ ಇದ್ದೇನೆ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಮಾಡ್ತಾ ಇದ್ದೇನೆ. ಕೆಲವರು ಇನ್ನೂ ಇದಕ್ಕಿಂತ ತೆಳ್ಳಗೆ ಮಾಡ್ತಾರೆ, ಬಟ್ ನನಗಿಷ್ಟು ಸಾಕು. ಇದಕ್ಕೆ ಸ್ವಲ್ಪ ಇಂಗ್, ನಾನು ಅಂಟಿಂಗನ್ನು ಚೂರು ನೀರು ಮಾಡ್ಕೊಂಡು ಹಾಕ್ತಾ ಇದ್ದೇನೆ. ಇಂಗ್ ಪೌಡರ್ ಇದ್ರೂ ಹಾಕೋಬಹುದು. ಉಪ್ಪು ಸ್ವಲ್ಪ ಕಮ್ಮಿ ಆಗಿದೆ, ಮತ್ತೊಂಚೂರು ಹಾಕೊಂಡು ಅಡ್ಜಸ್ಟ್ ಮಾಡ್ತಾ ಇದ್ದೇನೆ. ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇನ್ನೊಂದ್ಸರಿ ನಾವು ಇದನ್ನ ಕುದಿಸ್ಕೊಳ್ಳೋಣ. ಮತ್ತೊಂಚೂರು ಕುದೀಲಿ ಇದು. ಅಷ್ಟೊತ್ತಿಗೆ ನಾವೊಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಈಗ ಸ್ಟವ್ ಮೇಲೆ ಒಂದು ಒಗ್ಗರಣೆ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಅಥವಾ ಕುಕ್ಕಿಂಗ್ ಆಯಿಲ್ ಯಾವ್ದು ಬೇಕಾದರೂ ಹಾಕೋಬಹುದು. 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಶುಂಠಿ, 1 ಒಣಮೆಣಸನ್ನ ಕಟ್ ಮಾಡ್ಕೊಂಡು ಹಾಕೊಂತಾ ಇದ್ದೇನೆ, ಸ್ವಲ್ಪ ಕರಿ ಲೀವ್ಸ್. ಇಷ್ಟನ್ನ ಹಾಕೊಂಡು ನಾವು ಒಗ್ಗರಣೆನ ರೆಡಿ ಮಾಡ್ಕೋಬೇಕು. ಒಗ್ಗರಣೆ ರೆಡಿ ಆಗ್ತಾ ಇದೆ. ಯಾವುದೇ ಕಾರಣಕ್ಕೆ ಕರಟಿಸಬೇಡಿ. ಸ್ಟವ್ ಅನ್ನ ಬಂದ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಬಿಸಿಗೆ ಅದು ಅದರಷ್ಟಕ್ಕೆ ಫ್ರೈ ಆಗುತ್ತೆ, ಸಾಕು. ಈಗ ನೋಡಿ, ಮತ್ತೊಂದ್ಸರಿ ನಾವು ನೀರು ಹಾಕಿ ಕುದಿಸ್ತಾ ಇದ್ದೀವಲ್ವ, ದಾಲ್ ಚೆನ್ನಾಗಿ ಕುದೀತಾ ಇದೆ. 1-2 ನಿಮಿಷ ಈ ಥರ ಕುದಿದಾದ ನಂತರ ಸ್ಟವನ್ನು ಬಂದ್ ಮಾಡ್ಬೋದು. ನೀವು ಇಲ್ಲಿ ಈವಾಗಲೇ ಒಗ್ಗರಣೆ ಬೇಕಾದರೂ ಹಾಕ್ಬೋದು, ಅಥವಾ ಇಳಿಸ್ಬಿಟ್ಟಾದ ನಂತರ ಬಿಸಿಗೆ ಬೇಕಾದರೂ ಒಗ್ಗರಣೆ ಹಾಕೋಬಹುದು. ಇರುವಾಗಲೇ ಒಗ್ಗರಣೆನ ಹಾಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ರುಚಿಯಾಗಿರುವಂತಹ ತುಂಬಾ ಘಮಘಮ ಅಂತ ಫ್ಲೇವರ್ ಬರ್ತಾ ಇದೆ. ದಾಲ್ ತೋವೆ ರೆಡಿ ಆಗಿದೆ. ನೋಡಿದ್ರೇ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿಯಲ್ಲಿ ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ. ಒಂದು ಸ್ವಲ್ಪ ಲಿಂಬು ರಸನ ಬೇಕಾದರೆ ಹಿಂಡ್ಕೋಬಹುದು, ಬಟ್ ಕೆಲವರು ಲಿಂಬು ರಸ ಕೂಡ ಹಾಕೊಳ್ಳಲ್ಲ. ಇದು ಆಪ್ಷನಲ್. ಆ್ಯಕ್ಚುಲ್ ಆಗಿ ನನಗೆ ಹುಳಿ ಫ್ಲೇವರ್ ಒಂಚೂರು ಇಷ್ಟ, ಅದಕ್ಕೋಸ್ಕರ ನಾನು ಒಂಚೂರು ಲಿಂಬು ರಸನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ದಾಲ್ ತೋವೆ ರೆಡಿ. ಇಷ್ಟೇ ನೋಡಿ, ಸೂಪರ್ ಆಗಿರುವಂತಹ ದಾಲ್ ತೋವೆ ರೆಡಿ ಆಗಿದೆ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಹಾಗೆಯೇ ನನ್ನ ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.